ಬಡವರ ಹಸಿವು ನೀಗಿಸಲು ಸರ್ಕಾರ ಜಾರಿಗೆ ತಂದ ಇಂದಿರಾ ಕ್ಯಾಂಟೀನ್ಗೆ ಕ್ಯಾಂಟೀನ್ ಕಾರ್ಮಿಕರೇ ಬೀಗ ಹಾಕಿದ ಘಟನೆ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ನಡೆದಿದೆ. ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರು ಕಾರ್ಮಿಕರಿಗೆ ಸಂಬಳ ನೀಡಿಲ್ಲ ಎಂದು ಕಾರ್ಮಿಕರು ಕ್ಯಾಂಟೀನ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಳೆದ 5 ತಿಂಗಳಿನಿಂದ ಇಲ್ಲಿ ದುಡಿಯುವ ಕಾರ್ಮಿಕರಿಗೆ ಹೊರ ಗುತ್ತಿಗೆ ವಹಿಸಿಕೊಂಡ ಗುತ್ತಿಗೆದಾರರು ವೇತನ ನೀಡದೆ ಸತಾಯಿಸುತ್ತಿರುವುದಲ್ಲದೆ ದರ್ಪದ ಮಾತುಗಳ ಮೂಲಕ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ ಎಂದು ಅವರು ದೂರಿದ್ದಲ್ಲದೆ ಇಂದಿರಾ ಕ್ಯಾಂಟೀನ್ಗೆ ಆಗಸ್ಟ್ 6ರಿಂದ ಬೀಗ ಹಾಕಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಕೂಡ ಜೀವದ ಹಂಗು ತೊರೆದು ಬಡವರಿಗೆ ಕಷ್ಟವಾಗಬಾರದೆಂದು ನಾವು ಊಟ ನೀಡಿದ್ದೇವೆ, ಆದರೆ ನಮ್ಮ ಕಷ್ಟದ ಬಗ್ಗೆ ಯಾರೂ ಕೂಡ ತಲೆಕೆಡಿಸಿಕೊಂಡಿಲ್ಲ ಎಂದು ಅವರು ದೂರಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದವರು ಶೀಘ್ರವಾಗಿ ಕಾರ್ಮಿಕರ ಸಂಬಳ ನೀಡಲು ಕ್ರಮ ಕೈಗೊಳ್ಳಲು ಬಂಟ್ವಾಳ ಇಂದಿರಾ ಕ್ಯಾಂಟೀನ್ ಕಾರ್ಮಿಕ ಶಶಿಕುಮಾರ್ ಅವರು ಎಲ್ಲಾ ಕಾರ್ಮಿಕರ ಪರವಾಗಿ ಒತ್ತಾಯಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ. 2-3 ವರ್ಷ ಆಗ್ತಾ ಬಂತು. ಈಗಂದರೆ ನಮ್ಮ ಭಾರಿ ಕಷ್ಟದಲ್ಲಿದ್ದೇವೆ. ಸಂಬಳ ಬರೋಕ್ಕೆ 4-5 ತಿಂಗಳಾಯಿತು. ಹಾಗೆ ಹೇಳುವಾಗ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಬರುವ ಕಾರಣ ಇಲ್ಲ. ನಮಗೆ ಲಾಕ್ಡೌನ್ ಟೈಮಲ್ಲಿ ಆಗಿ 2 ತಿಂಗಳು ನಾವು ಈಗ ಫ್ರೀಯಾಗಿ ಸರ್ಕಾರ ಇದು ಮಾಡಿತ್ತು. ನಾವು ನಮ್ಮ ಜೀವದ ಆಸೆ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡಿ ಎಲ್ಲ ನಾವು ಬಡವರಿಗೆ ಸೇವೆ ಮಾಡಿದ್ದೇವೆ. ಆದರೂ ಏನಾದರೂ ನಮಗೆ ಕಿತ್ತು ಏನು ನಮಗೆ ಅವನು ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಸಂಬಳ ಬರದೆ ನಮಗೆ ತುಂಬ ಕಷ್ಟದಲ್ಲಿದೆ. ಅದಕ್ಕೆ ನಾವು ಈಗ ಬಂದಿಟ್ಟಿದ್ದೇವೆ.